ಬೆಲೆ ಏರಿಕೆ, ನಿರುದ್ಯೋಗ, ಭ್ರಷ್ಟಾಚಾರ ಸಮಸ್ಯೆಗಳಿಂದ ತತ್ತರಿಸಿರುವ ಕೇರಳದ ಜನತೆಯನ್ನು ಪಿಣರಾಯಿ ಸರ್ಕಾರವು ಇನ್ನಿಲ್ಲದಂತೆ ಪೀಡಿಸುತ್ತಿದ್ದು, ವಿದ್ಯುತ್ ಬಿಲ್ ಏರಿಕೆಯು ಇದರ ಇತ್ತೀಚಿನ ದರೋಡೆಯಾಗಿದೆ. ಈ ಹೊಣೆಗೇಡಿ ಸರ್ಕಾರವನ್ನು ಕಿತ್ತೊಗೆಯಲು ಜನತೆಯು ಕಾಂಗ್ರೆಸ್ ಜೊತೆ ಕೈಜೋಡಿಸಬೇಕು ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿಎಂಕೆ ಹೇಳಿದ್ದಾರೆ. ವಿದ್ಯುತ್ ದರ ಏರಿಕೆ ಪ್ರತಿಭಟಿಸಿ ಇಂದು ಮಂಜೇಶ್ವರ ಕೆಎಸ್ಇಬಿ ಕಚೇರಿಗೆ ನಡೆಸಿದ ಪ್ರತಿಭಟನಾ ಮಾರ್ಚ್ನ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸೋಮಶೇಖರ ಜೆಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಭೆಯಲ್ಲಿ ನೇತಾರರಾದ ಹರ್ಷಾದ್ ವರ್ಕಾಡಿ, ಹನೀಫ್ ಪಡಿഞ്ഞാർ, ದಾಮೋದರ ಮಾಸ್ಟರ್, ಪುರುಷೋತ್ತಮ ಅರಿಬೈಲ್, ಮನ್ಸೂರ್ ಕಂಡತಿಲ್, ಸತ್ಯನ್ ಸಿ ಉಪ್ಪಳ, ಹಮೀದ್ ಕಣಿಯೂರು, ಗೀತಾ ಬಂದ್ಯೋಡು, ಇರ್ಷಾದ್ ಮಂಜೇಶ್ವರ ಮುಂತಾದವರು ಉಪಸ್ಥಿತರಿದ್ದರು. ಪಿಣರಾಯಿ ವಿಜಯನ ಸರ್ಕಾರ ನಂಡ ಕುರುವ ಸಂಘ ನಂಡ ಲೂಟನ ಒಂಜಿ ಸಂಘ. ಈ ಲೂಟನ ಸಂಘದ ಬಂಡ ಕುರುವ ಸಂಘ ಓಳು ಉಂಡಾನದ ಬಂಡ ಅವು ತಮಿಳ್ನಾಡಿನ ಒಂಜಿ ಕುರುವ ಸಂಘ. ಆ ಕುರುವ ಸಂಘ ಪಗಲಿಡೀ ನಾಡನ್ನು ಹೋದು ಇಲ್ಲಿ ತೋದು ರಾತ್ರಿ ಲೂಟನ ಸಂಘ ಕುರುವ ಸಂಘ. ಆ ಸಂಘಗಳು ಪೊಲೀಸ್ ತಕ್ಕಳು ಪತ್ತೆರೆ ಬಂಡ ಇತ್ತರೆ ಏಸಿಗೆಯನ್ನು ಪೂರ ಪೊಲೀಸ್ ತಕ್ಕಲ ಮೇಲ್ಗೆ ಬರ್ತೇನೆ ಆಯ್ತಾ. ಏಸಿಗೆ ಪೂರ ಪಡಿಕೆ ಅವು ಇಂದು ಪೂರ ಐದು ಪೊಲೀಸ್ ತಕ್ಕಲ ಮೇಲ್ತ ಪೊಲೀಸ್ ತಕ್ಕಲ ಆದುನ ಬಸತ್ತೆ ಮುಟ್ಟು ಬೆಕ್ಕಳನ್ನು ಕುಡಿದು ಬೀಳ್ತೇನೆ. ಅಂಚಿನ ಕುರುವ ಸಂಘ ಪಿಣರಾಯಿ ವಿಜಯರ ಸಂಘ. ಆದಿ ಬಾಬೆಲ ನಲ್ಪ ಕಣ್ಣಿರ್ಲ ಪಿಣರಾಯಿ ವಿಜಯರ ಸರ್ಕಾರ. ಈ ಪಿಣರಾಯಿ ವಿಜಯನ ಪೂರ್ವ ಸಂಘ ಇನಿ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡ್ತದೆ. ಹಿಂದಕ್ಕೆ ತುಂಬು ಬಿಲ್ಡಿಂಗ್ ಟ್ಯಾಕ್ಸ್, ನೀರಿನ ಟ್ಯಾಕ್ಸ್ ಅಂಚ ಪ್ರತಿ ಒಂಜಿ ಜನಗಳಿಗೆ ದ್ರೋಹ ಮಂತ್ರ ವಂಚನೆ ಮಂತ್ರ ಅಂಚಿನ ಪಿಣರಾಯಿ ವಿಜಯ ಸರ್ಕಾರ. ಪಿಣರಾಯಿ ವಿಜಯದ ಸರ್ಕಾರ ಆಯ್ತಾ. ಪಿಣರಾಯಿ ವಿಜಯನೇ ಸೀನಿಯರ್ ಲೀಡರ್ ನಕ್ಲೇನ ಪೂರ ತುಂಬುದ ಮಂತ್ರಿ ನಕ್ಲೇನೆ ಬರೀತಿದೆ. ಹೊಸ ಐಟಮ್ ತೆತ್ತನ್ನು ಮಂತ್ರಿ ಮಾಡ್ತೀರಿ. ತನ್ನ ಮಗಳನ್ನ ಕಂಡಡಿಲಿ ಸಾರಿಗೆ ಮಂತ್ರಿ ಮಂತ್ರಿ ಎರಡು ತಂದ ಮಗಳನ್ನ ಕಂಡಡಿ ಇತ್ತೆ. ಪಿಣರಾಯಿನ ಮಗಳನ್ನೆಲ್ಲ ಪಿಣರಾಯಿನ ಕೇಸು ಒಯ್ಯೋದಾಡ ಓಡು ಇತ್ತೆ. ನಮ್ಮ ದೇಶದ ಪ್ರಧಾನಿ ನೆಚ್ಚಿನ ನರೇಂದ್ರ ಮೋದಿಗೆ ದುಃಖ ಸಲಾಂ ಮಾಡೋದು ಬಂದ್ರೆ ದಯಮಾಡಿ ಮಗಳನ್ನ ಕೇಸು ಹಾಕಿ ಓಡು ಎಲ್ಲ ಕೇಸು ಓಡು ಮೂಳು ಮೂರಕ್ಕೆ ಬಂದು ಓಳು ಪಾಪಕ್ಕೆ ಬದುಕಿನ ನೀರಿಗೆ ಆನೆ ಅಧಿಕಾರಕ್ಕೆ ಬರ್ತದೆ, ದುಡರ್ವಾನ ಬರ್ತದೆ. 300 ರೂಪಾಯಿದ ಕಿಟ್ಟದ ಆಸೆಗೆ ಜನಕ್ಕೂ ಓಟು ಮಾಡಿಯರೆ. ಓಟು ಮಾಡದೆ ಈ ಕೇರಳ ರಾಜ್ಯನೇ ಇಲ್ಲಿ ಲಗಾಡಿದ ತೆರ ಬರ್ತದೆ. ನಾನೆಂದು ಬಂದ ಹೆಂಚಿನ ಮಂಜಿ ಸರ್ಕಾರ ಇಲ್ಲಿ ಮುಟ್ಟ ನಮ್ಮ ಚರಿತ್ರೆಡೆ ಇಲ್ಲಿ ಮುಟ್ಟ जिंदाबाद